ಸೋಮೇಶ್ವರ ಪುರಸಭಾ ವ್ಯಾಪ್ತಿದ ಪಿಲಾರು ಪರಿಸರ ಇಂಚಗು ತೋಡುಗು ಬುಡ್ದು ದುರಂತ ಮರಣ ಪಡೆಯಿನ ಕೇಶವ ಶೆಟ್ಟಿಯರ್ನ ಇಲ್ಲಡೆ ವಿಧಾನಸಭಾ ಅಧ್ಯಕ್ಷರು ಶಾಸಕರು ಸನ್ಮಾನ್ಯ UT ಖಾದರ್ ಭೇಟಿ ಕೊಡ್ದು 5 ಲಕ್ಷ ರೂಪಾಯಿದ ಪಣವು ಸಗಾಯದ ಚೆಕ್ಕನ್ನು ಒಪ್ಪಿಯಾರು. ನಿರಂತರವಾದ ಬರೋದಿತ್ತಿನ ಜೋರದ ಬರ್ಸರದಾತ್ರ ಕರಿನ ಬುಧವಾರ ಸೋಮೇಶ್ವರ ಪಿಲಾರ್ದ ಸಂಕಡ್ ಕೊಚ್ಚಿದು ಪೋದು ಮರಣ ಪಡೆಯಿನ ಕುಂಪಲ ಆಶ್ರಯ ಕಾಲನಿ ನಿವಾಸಿ ಕೇಶವ ಶೆಟ್ರನ ಕುಟುಂಬಗ್ ಸರ್ಕಾರದ ಪ್ರಕೃತಿ ವಿಕೋಪದಡಿ ತಿಕ್ಕಿನ 5 ಲಕ್ಷ ರೂಪಾಯಿ ಪರಿಹಾರದ ಚೆಕ್ಕನ್ನು ವಿಧಾನಸಭಾ ಸಭಾಧ್ಯಕ್ಷರು UT ಖಾದರ್ ಕೇಶವ ಶೆಟ್ರನ ಬುಡದಿ ಗುಲಾಬಿ ಶೆಟ್ರೆಗ್ ಸೋಮವಾರ ಒಪ್ಪಿಯಾರು. ಈ ಹೊರತು ಪಾತೇರ್ನ ಸ್ಪೀಕರ್ UT ಖಾದರ್ ಮರಣ ಪಡೆಯಿನ ಕೇಶವ ಶೆಟ್ರು ಕೂಲಿ ಬೇಲೆ ಮಲ್ದದು ಬಂಗಡ್ ತನ್ನ ಕುಟುಂಬನ ಸಾಂಕೊಂದಿತ್ತೇರು. ಆರನ ಕುಟುಂಬಗ್ ಸರಕಾರದ ತಿಕ್ಕಿನ ಪರಿಹಾರನ ಮುಟ್ಟಾದ ತಂಗಳ ಕೊರ್ಪಿನ ಪರಿಹಾರದ ಮರಣ ಪಡೆಯಿನ ಕುಟುಂಬಸ್ಥೇರ್ನ ಬೇನೆನು ದೂರ ಮಲ್ಪೆರ ಸಾಧ್ಯ ಇಚ್ಚಿ ದೇವೇರೆ ಅರೆಗ್ ದುಃಖನ ಸಹಿಸೋನ ಶಕ್ತಿನ ಕೊರಡು ಪಣದ ಪ್ರಾರ್ಥಿಸಾವಂದು ಕೇನೊಂಡೇರು. ನಮಗೆ ಅತ್ಯಂತ ಆತ್ಮೀಯರಾಗಿದ್ದಂಥ ಇಬ್ಬರು ಕೇಶವ ಶೆಟ್ರ್ ಅವರು ಮತ್ತು ವಿಶ್ವನಾಥ ಪೂಜಾರಿ ಬಹುಶಃ ಕುಂಪಲ ಆಶ್ರಯ ಕಾಲೋನಿಯಲ್ಲಿ ಕೇಶವ ಶೆಟ್ಟಿ ಅವರು ಸಂಜೆ ಹೊತ್ತು ಬಹುಶಃ ಅವರ ಮನೆಯಿಂದ ಇವತ್ತು ಅವರ ಮಿತ್ರದ ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ವಿಪರೀತ ಮಳೆಗೆ ಇವತ್ತು ಕಾಲ್ಜಾರಿ ಬಿದ್ದು ಬಹುಶಃ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಒಂದು ನಮಗೆ ಅತ್ಯಂತ ಅವರ ಪುತ್ರರೆಲ್ಲ ನಮಗೆ ಅತ್ಯಂತ ಆತ್ಮೀಯರಾಗಿದ್ದರು. ಅವರನ್ನು ಬಹುಶಃ ಭೇಟಿ ಮಾಡಿ ಒಂದು ಸ್ವಂತ ಹೇಳಲಿಕ್ಕೆ ಮತ್ತು ಸರ್ಕಾರ ನಾವು ಏನು ಸವಲತ್ತು ಒಂದು ಪರಿಹಾರ ಕೊಡಬೇಕಿತ್ತ ಅದನ್ನು ಮುಟ್ಟಿಸುವ ಕೆಲಸ ಮಾಡಿದ್ದೇವೆ. ನಮ್ಗೆ ಗೊತ್ತಿದೆ ನಾವೆಷ್ಟೇ ಪರಿಹಾರ ಕೊಟ್ಟರೂ ಕೂಡ ಆ ಕುಟುಂಬದ ನೋವು ನಮ್ಮಿಂದ ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ದೇವರೇ ಅವರಿಗೆ ವಿಶೇಷವಾದ ಒಂದು ಶಕ್ತಿ ಕೊಡಲು ಕೆಲಸಕ್ಕಾಗಬೇಕು. ಅದಕ್ಕಾಗಿ ನಾವು ದೇವರನ್ನ ಪ್ರಾರ್ಥಿಸ್ತೇವೆ. ಅವರ ಅಗಲಿಕೆ ದುಃಖ ಅಂತ ಶಕ್ತಿ ಆ ದೇವರು ಬಹುಶಃ ಅವರಿಗೆ ಕೊಡಲಿ. ಅವ್ರ ಕುಟುಂಬ ನೆಮ್ಮದಿ ಮತ್ತು ಅತ್ಯಂತ ಮುಂದಿನ ದಿನಗಳಲ್ಲಿ ಮಾಡಿ ಬಹುಶಃ ಅತ್ಯಂತ ನೋವೆಲ್ಲ ಕೂಡ ದೂರ ಆಗಲಿ ಅಂತ ಪ್ರಾರ್ಥಿಸಿ ಸರ್ಕಾರದ ಸವಲತ್ತನ್ನು ಅವರಿಗೆ 5 ಲಕ್ಷ ರೂಪಾಯಿ ನಾವು ಅದನ್ನು ಮುಟ್ಟಿಸಿದ್ದೇವೆ. ಅದ್ರ ಜೊತೆಯಲ್ಲಿ ನಮ್ಮ ವಿಶ್ವನಾಥ ಪೂಜಾರಿ ಅವರು ನಮ್ಮ ದಿನೇಶ್ ಪೂಜಾರಿ ಅವರ ಭಾವ ಇನ್ನೂ ಕೂಡ ಅತ್ಯಂತ ನಿಕಟವಾದ ನಮ್ಮ ಆತ್ಮೀಯ ಮಿತ್ರರು. ಅವರು ಕೂಡ ಮೊನ್ನೆ ಹಗಲಿದ ಸಂದರ್ಭದಲ್ಲಿ ಅಸೌಖ್ಯರಾಗಿದ್ದಂಥ ಸಂದರ್ಭದಲ್ಲಿ ಅವರು ಅಗಲಿದ್ದಾರೆ. ಅವರ ಭೇಟಿ ಕೊಟ್ಟು ಖುಷಿ ಪ್ರದರ್ಶನ ಬಂದಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಬಹುಶಃ ನಮ್ಮ ಗೀತಾ ಅವರ ಆ ಒಂದು ಹಕ್ಕುಪತ್ರ ಜ್ಯೋತಿ ಅವರ ಹಕ್ಕುಪತ್ರ ಯಾವುದು ಪೆಂಡಿಂಗ್ ಇತ್ತು ಉಲ್ಲಾಲ ಹೊಯ್ಗೆದು ಅದನ್ನು ಕೂಡ ನಾವು ವಿತರಿಸಿದ್ದೇವೆ. ಇಲ್ಲಿ ಕೊರಗಜ್ಜ ಘಟನಾ ಸಮಿತಿ ಅಧ್ಯಕ್ಷರು ಸನ್ಮಿತ್ರರಲ್ಲಿದ್ದಾರೆ. ಅವರ ಕಾರ್ಯಕ್ರಮ ಜೊತೆ ನಾವು ಸೇರಿ ಆಶಾ ಕಾಲನಿಗೆ ಸಂತೋಷವಾಗ್ತಿದೆ. ಈ ಒಂದು ಪ್ರದೇಶ ಸರ್ವರು ಕೂಡ ಸ್ವಾಭಿಮಾನದ ಗೌರವದ ಬದುಕನ್ನು ಕಾಣಿಕೊಂಡು ಎಲ್ಲರೂ ಅತ್ಯುತ್ತಮವಾಗಿದ್ದುಕೊಂಡು ಇದೇ ಆಶ್ರಯ ಕಾಲನಿಯಿಂದ ಕಲ್ತಂದು ಇವತ್ತು ವಿದ್ಯಾರ್ಥಿಯೊಬ್ಬ ನಮ್ಮ ಚಂಡೀಗಢ್ನಲ್ಲಿ ಇವತ್ತು MBBS ಆಗಿ PG ಮಾಡಿ MD ಆಗಿರೋದು ಎಲ್ಲ ನಮ್ಮ ಅತ್ಯಂತ ಗೌರವ ಅಂತ ನಾನು ಹೇಳಲಿಕ್ಕೆ ಬಯಸಿ ಡಾಕ್ಟರ್ ಶಶಾಂಕ್ರನ್ನು ಕೂಡ ಎಲ್ಲರೂ ಅಭಿನಂದನೆ ಶುಭ ಸಲ್ಲಿಸ್ತೇನೆ. ಇಡೀ ನಮ್ಮ ದೇಶದಲ್ಲಿ ಒಂದು ದ್ವಿತೀಯ ಸ್ಥಾನದ ಆ ಮಾರ್ಕನ್ನು ಮತ್ತು ಪಡೆದಿದ್ದಾರೆ. ನಮಗೆ ರ್ಯಾಂಕ್ ನಮ್ಗೆ ಅತ್ಯಂತ ಗೌರವ. ಇದು ಇಡೀ ಆಶ್ರಯ ಕಾಲನಿ ಅಲ್ಲ, ನಮ್ಮ ಇಡೀ ನಮ್ಮ ಉಲ್ಲಾಲಕ್ಕೆ ಸಿಕ್ಕಿದಂಥ ಗೌರವ ಅಂತ ಹೇಳಿಕೊಂಡು ಅವರ ಕುಟುಂಬಸ್ಥರಿಗೆ ಅವನಿಗೆ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸ್ತೇನೆ. ಉಳ್ಳಾಲ ತಹಶೀಲ್ದಾರ್ ಪುಟ್ಟರಾಜು DA, ಹಿಂದುಳಿದ ವರ್ಗದ ಅಧ್ಯಕ್ಷರು ವಿವೇಕಾನಂದ ಸನಿಲ್, ಸೋಮೇಶ್ವರ ಪುರಸಭೆದ ವಿಪಕ್ಷ ನಾಯಕರು ಪುರುಷೋತ್ತಮ್ ಶೆಟ್ಟಿ ಪಿಲಾರ್, ಸದಸ್ಯರು ದೀಪಕ್ ಪಿಲಾರ್, ನಾಮನಿರ್ದೇಶಿತ ಸದಸ್ಯರು ಶ್ರೀಧರ್ ಆಳ್ವ ಪಿಲಾರ್, ಕಾಂಗ್ರೆಸ್ ಮುಖಂಡರು ದಿನೇಶ್ ಕುಂಪಲ, ವಿನೋದ್ ಕುಂಪಲ, ನವನೀತ್ ಉಳ್ಳಾಲ್, ಆನಂದ್ ಆಶ್ರಯ ಕಾಲನಿ, ರಮೇಶ್ ಆಶ್ರಯ ಕಾಲನಿ, ಜಗದೀಶ್, ಸುದರ್ಶನ್, ಮಿಥುನ್, ಸಾಜಿದ್ ಬೈಪಾಸ್, ಮುಸ್ತಫಾ ಹರೇಕಳ, ಮನ್ಸೂರ್ ಮಂಚಿಲ, ಜಿಯಾದ್ ಮುಕಚ್ಚೇರಿ, ಮರಣ ಪಡೆಯಿನ ಕೇಶವ ಶೆಟ್ರೆನ ಮಗೆ ಸುನಿಲ್, ಮಗಳು ಶ್ರುತಿ ಶೆಟ್ಟಿ ಈ ಪೊರ್ತೋಟುಗೇತೇರ.